ನಶಿಸಿ ಹೋಗುತ್ತಿರುವ ಯಕ್ಷಗಾನ ಕಲೆ ಉಳಿಸುವುದರೊಂದಿಗೆ ಕಲಾವಿದರಿಗೆ ಆಸರಿಯಾಗಿ ನಿಲ್ಲುವ ನಿಟ್ಟಿನಲ್ಲಿ ಕಾಪುವಿನ ಸಮಾನ ಮನಸ್ಕರು ಸೇರಿ ಯಕ್ಷಪ್ರಿಯರು ಎಂಬ ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ. ಈ ಬಗ್ಗೆ ಕಾಪು ಮಯೂರ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜ ಸೇವಕ ಕರಂದಾಡೆ ಲೀಲಾಧರ್ ಶೆಟ್ಟಿಯವರು, ನಮ್ಮ ತುಳುನಾಡ ಗಂಡು ಕಲೆ ಯಕ್ಷಗಾನ ಬಹುತೇಕ ತೆರೆಮರೆಗೆ ಸರಿಯುತ್ತಿರುವ ಈ ಕಾಲಘಟ್ಟದಲ್ಲಿ ಕಾಪುವಿನಲ್ಲಿ ಯಕ್ಷಪ್ರಿಯರು ಎಂಬ ನಾಮಾಂಕಿತದಡಿಯಲ್ಲಿ ಸಂಸ್ಥೆಯೊಂದನ್ನು ಹುಟ್ಟುಹಾಕಲಾಗಿತ್ತು. ಈ ಸಂಸ್ಥೆಯ ಉದ್ದೇಶ ವಿಭಿನ್ನವಾಗಿದೆ. ಯಕ್ಷಗಾನ ಕಲೆಯನ್ನ ಉಳಿಸುವುದು ಮಾತ್ರವಲ್ಲ, ಕಲಾವಿದರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವುದು ಹಾಗೂ ಯುವ ಪೀಳಿಗೆಗೆ ಯಕ್ಷಗಾನದ ಬಗ್ಗೆ ಒಲವು ಮೂಡಿಸಿ ಅವರಿಗೆ ತರಬೇತು ನೀಡಿ ಕಲಾವಿದರನ್ನಾಗಿಸುವುದು ಆಗಿದೆ ಎಂದರು. ಈ ನಿಟ್ಟಿನಲ್ಲಿ ಮಾರ್ಚ್ 13ರ ಸಂಜೆ 7 ಗಂಟೆಯಿಂದ 12 ಗಂಟೆಯ ಕಾಲಮಿತಿಯಲ್ಲಿ ಶ್ರೀ ಮಂಗಳಾದೇವಿ ಪ್ರಸಾದಿತ ಯಕ್ಷಗಾನ ಮಂಡಳಿಗಳಿಂದ ಕಾಪು ಬಂಟರ ಸಂಘದ ಆವರಣದಲ್ಲಿ ಕಾರ್ಣಿಕದ ಕೊರಗಜ್ಜ ಎಂಬ ತುಳು ಪೌರಾಣಿಕ ಕಥಾಭಾಗವನ್ನ ಆಡಿ ತೋರಿಸಲಿದ್ದಾರೆ ಎಂದರು. ಇದಕ್ಕೆ ಎಲ್ಲ ಜನರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಮಾತ್ರವಲ್ಲದೆ ನಾನು ಕೂಡ ಒಬ್ಬ ಕಲಾವಿದರಾದ್ದರಿಂದ ಕಲಾವಿದರ ಭಾವನೆ ಏನು ಅಂತಂದು ನನಗೆ ಗೊತ್ತು. ಅಲ್ಲದೆ ನಾನು ನಾಟಕ ರಂಗದಲ್ಲಿ ಇದ್ದರೂ ಕೂಡ ಯಕ್ಷಗಾನ ಕಲಾವಿದರು ಕೂಡ ಕಲಾವಿದರೇ. ಅವರ ಕಷ್ಟವನ್ನು ಅರಿತುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ಸಮಾನ ನಮಸ್ಕಾರದ ನಮ್ಮೆಲ್ಲ ಯುವಕರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಅರುಣ್ ಶೆಟ್ಟಿ ಪಾದೂರು, ಸಂತೋಷ್ ಆರ್ ಶೆಟ್ಟಿ, ರಘುರಾಮ್ ಶೆಟ್ಟಿ, ಪುರುಷೋತ್ತಮ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು.